ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯ ಜನಪ್ರಿಯ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿರುವ ನೈನಾ ವಿರುದ್ಧ ಇದೀಗ ದೂರೊಂದು ದಾಖಲಾಗಿದೆ. ದೂರು ನೀಡಿರೋದು ಬೇರೆ ಯಾರೂ ಅಲ್ಲ, ಅವರ ಸಹ ಸ್ನೇಹಿತ ಕಾಮಿಡಿ ಗ್ಯಾಂಗ್ ರಿಯಾಲಿಟಿ ಶೋ ರನ್ನರ್ ಸೋಮಶೇಖರ್ ಅವರೇ. ಇಷ್ಟು ದಿನ ಒಟ್ಟಾಗಿ ಅಭಿನಯಿಸಿಕೊಂಡು ರೀಲ್ಸ್ ಮಾಡಿಕೊಂಡು ಇದ್ದ ಇವರಿಗೆ ಏನಾಯ್ತಪ್ಪ ಅಂತ ನೋಡೋದಾದ್ರೆ, ವಿಭಿನ್ನ ಹಾಸ್ಯಗಳ ಮೂಲಕ ಜನರನ್ನ ಮನರಂಜಿಸುತ್ತಿದ್ದ ನೈನಾ ಸುವರ್ಣ ವಾಹಿನಿಯಲ್ಲಿ ಬರುವ ಕಾಮಿಡಿ ಗ್ಯಾಂಗ್ಸ್ ರಿಯಾಲಿಟಿ ಶೋನಲ್ಲಿ ಸೋಮಶೇಖರ್ ಚಿದಂಬರ್ ಮತ್ತು ಅನೀಶ್ ಎಂಬುವವರ ಜೊತೆ ಭಾಗವಹಿಸುತ್ತಿದ್ರು. ಕೆಲ ದಿನಗಳ ಹಿಂದೆ ಈ ಶೋ ರನ್ನರ್ ಆಫ್ ಆಗಿ ಸೋಮಶೇಖರ್ ಟ್ರೋಫಿ ಮತ್ತು ಹಣ ಪಡೆದುಕೊಂಡಿದ್ರು. ಹಾಗಾಗಿ ಗೆದ್ದಿರುವ ಹಣವನ್ನ ಸೋಮಶೇಖರ್ ಚಿದಂಬರ್ಗೆ ಅನೀಶ್ಗೆ ಕೂಡ ನೀಡಬೇಕು ಎಂದು ನೈನಾ ಬೆದರಿಕೆ ಹಾಕುತ್ತಿದ್ದಾರೆ ಎನ್ನಲಾಗ್ತಿದೆ. ನೀನು ಹಣ ಕೊಟ್ರೆ ಸರಿ, ಇಲ್ಲಾಂದ್ರೆ ಸರಿ ಇರಲ್ಲ. ನೀನು ಹಣ ಕೊಟ್ಟಿಲ್ಲ ಅಂದ್ರೆ ನಾವು ಏನು ಮಾಡೋಕು ಯೋಚಿಸಲ್ಲ, ಚಪ್ಲೀಲಿ ಹೊಡಿಬೇಕು ಎಂದು ಅವರು ಹೇಳಿರುವ ಸಂಭಾಷಣೆ ಈಗ ಎಲ್ಲೆಡೆ ಸುದ್ದಿ ಮಾಡ್ತಾ ಇದೆ. ಅಲ್ಲದೆ ದುಡ್ಡು ಕೊಡು ಎಂದು ಪದೇ ಪದೇ ಒತ್ತಾಯ ಮಾಡುತ್ತಿರುವ ಹಾಗೂ ಬೆದರಿಕೆ ಹಾಕುತ್ತಿರುವ ಆಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅಲ್ಲದೆ ನೈನಾ ಹೆಚ್ಚಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡಿರುವುದಕ್ಕೆ ಸ್ಟೇಜ್ ಶೋ ಮಾಡಿ ಈಗ ಇಲ್ಲೋ ನಿನ್ನ ಶೋ ಶುರು ಮಾಡ್ತಿದ್ದೀಯೇನಮ್ಮ ಎಂದು ನೆಟ್ಟಿಗರು ಗರಂ ಆಗಿದ್ದಂತೂ ಸುಳ್ಳಲ್ಲ ಬಿಡಿ.